ಹಾರರ್ ಹಾಗೂ ಹಾಸ್ಯದಿಂದ ಕೂಡಿರುವ ನೂತನ ತುಳು ಹಾಗೂ ಕನ್ನಡ ಚಿತ್ರ ಶಕಲಕ ಬೂಮ್ ಬೂಮ್ಗೆ ಡಿಸೆಂಬರ್ನಲ್ಲಿ ಚಿತ್ರೀಕರಣ ಆರಂಭಗೊಳ್ಳಲಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ಕಥೆ ಸಾಹಿತ್ಯ ಬರೆದು ಚಿತ್ರದಲ್ಲಿ ನಟಿಸಲಿರುವ ಎಸ್ಪಿಎಲ್ ಮಾಹಿತಿಯನ್ನ ನೀಡಿದರು. ಸ್ಪಾರ್ಕ್ಲೆ ಪ್ರೊಡಕ್ಷನ್ನಲ್ಲೇ ಚಿತ್ರ ಮೂಡಿಬರಲಿದ್ದು ಹಾರರ್ ಹಾಗೂ ಹಾಸ್ಯ ಮಿಶ್ರಿತ ಚಿತ್ರವಾಗಿದೆ. ಒಟ್ಟು 5 ಹಾಡುಗಳಿದ್ದು ಉಡುಪಿ, ಮಣಿಪಾಲ, ಪರ್ಕಳ, ಕಾರ್ಕಳ, ಮಂಗಳೂರು, ಚಿಕ್ಕಮಗಳೂರು, ಮಡಿಕೇರಿ ಇನ್ನಿತರ ಪ್ರದೇಶದಲ್ಲಿ ಈ ಚಿತ್ರದ ಚಿತ್ರೀಕರಣ ನಡೆಯಲಿದೆ. ಎಲ್ಲೋ ವಾಸ್ತವ್ಯವಿದ್ದ 5 ಜನರು ತಪ್ಪಿ ಒಂದು ಮನೆಯಲ್ಲಿ ಸೇರುವುದು ಮತ್ತು ಯಾವುದೋ ವಸ್ತುವಿನಿಂದ ತೊಂದರೆ ಅನುಭವಿಸುವುದು ಈ ಚಿತ್ರದ ಸಾರಾಂಶವಾಗಿದ್ದು, ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ಪ್ರಥಮ ಬಾರಿಗೆ ಜಿನಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹಾಸ್ಯ ಪಾತ್ರದಲ್ಲಿ ಉಮೇಶ್ ಮಿಜರ್, ರವಿ ರಾಮಕುಂಜ, ರೂಪಶ್ರೀ ವರ್ಕಾಡಿ, ವಸಂತ್ ಮುನಿಯಾಲ್ ಸೇರಿದಂತೆ ಅನೇಕ ಕಲಾವಿದರಿದ್ದು, ನಾಯಕನಾಗಿ ಗಾಡ್ವಿನ್ ಸ್ಪಾರ್ಕಲ್, ನಾಯಕಿಯಾಗಿ ಲಕ್ಷ್ಯ ಶೆಟ್ಟಿ ಈ ಚಿತ್ರದಲ್ಲಿ ನಟಿಸಲಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು. ಇದರಲ್ಲಿ ನಮ್ಮ ತುಳುನಾಡ ಮಾಣಿಕ್ಯ ಅಂತ ಹೇಳ್ತಾರೆ ಅರವಿಂದ್ ಸರ್ ಅವರು ಒಂದು ಜೀನಿ ಕ್ಯಾರೆಕ್ಟರ್ ಅನ್ನು ಅವರ ಕರಿಯರ್ನಲ್ಲಿ ಫಸ್ಟ್ ಟೈಮ್ ಪ್ಲೇ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಜೀನಿ ಅಂದ್ರೆ ನೀವು ಅಲಾವುದ್ದೀನ್ ಭೂತ ಅಂತ ಕೇಳಿರ್ಬೋದು, ಜೀನಿ ಭೂತ ಅಂತ. ಸೊ ಹಾರರ್ ಕಾಮಿಡಿ ಶೇಡ್ ಇರೋದ್ರಿಂದ ಒಂದು ಕ್ಯಾರೆಕ್ಟರ್ ಫಿಲ್ಮ್ ಅಲ್ಲಿ ಟ್ರಾವೆಲ್ ಆಗುತ್ತೆ. ಆ ಕ್ಯಾರೆಕ್ಟರ್ ಅನ್ನು ಅರವಿಂದ್ ಸರ್ ಮಾಡ್ತಿದ್ದಾರೆ ಫಸ್ಟ್ ಟೈಮ್ ಅಲ್ಲಿ. ಮತ್ತೆ ಇನ್ನುಳಿದಂತ ತಾರಾಗಣದಲ್ಲಿ ಉಮೇಶ್ ಮಿಜರ್ ಆಗಿರ್ಬೋದು, ರವಿ ರಾಮಕುಂಜ ಆಗಿರ್ಬೋದು, ತುಂಬಾ ಜನ ನಮ್ಮ ತುಳುನಾಡಿನ ಕಲಾವಿದರಿದ್ದಾರೆ. ರೂಪಶ್ರೀ ವರ್ಕಾಡಿ ಅವರಾಗಿರ್ಬೋದು, ಅಥವಾ ಮನೋಜ್ ಶೆಟ್ಟಿ ನಂದಣಿಕೆ ಆಗಿರ್ಬೋದು, ವಸಂತ್ ಮುನಿಯಾಲ್ ಆಗಿರ್ಬೋದು, ಮಿಮಿಕ್ರಿ ಶರಣ್ ಆಗಿರ್ಬೋದು, ತುಂಬಾ ಜನ ಕಲಾವಿದರು ನಾವು ನಮ್ಮದೇ ತುಳುನಾಡಿನ ಕಲಾವಿದರನ್ನು ಹಾಕೊಡ್ತೇವೆ. ನಾವು ಶಕಲಕ ಭೂಮ್ ಚಿತ್ರ ಶುರು ಮಾಡಬೇಕಾದ್ರೆ ನನ್ನ ಹತ್ರ ಒಂದು ಗಟ್ಟಿ ಇರಾದೆ ಇತ್ತು.